ಯುವಕರು ದುಶ್ಚಟಕ್ಕೆ ಬಲಿಯಾಗದೆ ನಿಮ್ಮನ್ನು ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿದ ತಂದೆ ತಾಯಂದಿರನ್ನು ಸುಖವಾಗಿ ಜೀವಿಸಲು ಪಣ ತೊಡುವಂತೆ ವೈಎನ್ ಹೊಸಕೋಟೆ ಪಿಎಸ್ಐ ಭಾರತಿ ಯುವ ಸಮುದಾಯವನ್ನು ಜಾಗೃತಗೊಳಿಸಿದರು. ಸಂತ ಸೇವಾಲಾಲ್ 283ನೇ ಜಯಂತಿ ಹಾಗೂ ಹೆಲ್ಪ್ ಸೊಸೈಟಿ ವತಿಯಿಂದ ವೈಎನ್ ಹೊಸಕೋಟೆ ಹೋಬಳಿ ಮೆಗಲಪಾಳ್ಯ ದೊಡ್ಡಹಟ್ಟಿ ತಾಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆ ನಡೆಯದಂತೆ ಎಚ್ಚರ ವಹಿಸಿ ಶಾಂತಿ ಸೌಹಾರ್ದತೆ ಕಾಪಾಡಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಇದೇ ವೇಳೆ ಮನವಿ ಮಾಡಿದರು. ಸಂತ ಸೇವಾಲಾಲ್ ಜಯಂತಿ ಪೂಜಾ ಹಾಗೂ ಶಾಲಾ ಮಕ್ಕಳಿಗೆ ಹೆಲ್ಪ್ ಸೊಸೈಟಿ ವತಿಯಿಂದ ಬ್ಯಾಗ್ ವಿತರಿಸಿ ಮಾತನಾಡಿದ ಸಮಾಜ ಸೇವಕ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್, ಮಕ್ಕಳು ವಿದ್ಯಾವಂತರಾಗಿ ಶಿಕ್ಷಣ ನೀಡಿದ ಶಾಲೆಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತರಬೇಕು. ಗ್ರಾಮದ ಅಭಿವೃದ್ಧಿಯ ವಿಚಾರದಲ್ಲಿ ಹೆಲ್ಪ್ ಸೊಸೈಟಿ ತಂಡ ಸಾರ್ವಜನಿಕರೊಂದಿಗೆ ಸದಾ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್, ಹೆಲ್ಪ್ ಸೊಸೈಟಿ ಪದಾಧಿಕಾರಿಗಳಾದ ವೆಂಕಟೇಶ್ ನಾಯ್ಕ್, ಸಾಯಿ ಹಾಗೂ ಗ್ರಾಮದ ವರದಿಗಾರ ನಂದೀಶ್ ನಾಯ್ಕ್, ಯುವಕರಾದ ಹರೀಶ್, ಗಣೇಶ್, ಚೇತನ್, ಅರ್ಜುನ್, ಗುರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅತಿಥಿಗಳನ್ನು ಶಾಲೆಯ ಮುಖ್ಯ ಶಿಕ್ಷಕರು ಸ್ವಾಗತಿಸಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ನೆರವೇರಿಸಿದರು. ಆದಷ್ಟು ಮಕ್ಕಳನ್ನ ಶಾಲೆಗೆ ಕಳಿಸಿ ಅವ್ರನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕಂತ ಕೇಳ್ಕೊತೀನಿ. ಮತ್ತೆ ಈ ಪಾವಗಡ ತಾಲೂಕಲ್ಲಿ ಈ ಲಂಬಾಣಿ ತಾಂಡದಲ್ಲಿ ಎಣ್ಣೆ ಹೊಡೆಯೋರು ಜಾಸ್ತಿ ಇದ್ದಾರೆ. ಇವರೆಲ್ಲ ಯುವಕರು, ನೀವು ಅದನ್ನೆಲ್ಲ ಬಿಟ್ಟು ನಿಮ್ಮ ತಂದೆ ತಾಯಿಗೆ ಗೌರವ ತಂದು ಬರೀ ಕ್ರಿಕೆಟ್ ಆಡೋದೇ ಉದ್ಯೋಗ ಅಲ್ಲ. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ನೀವು ಕ್ರಿಕೆಟ್ ಆಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. ನಿಮ್ಮ ಅಪ್ಪ ಅಮ್ಮಗೆ ಹೆಂಗೆ ನೋಡ್ಕೊತೀರ ನೀವು? ಅದಕ್ಕೆ ಅದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ನೀವು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಕೂಲಿ ಹೋಗಿ ಇವತ್ತು ಮಕ್ಕಳು ಸಾಕೋ ಪರಿಸ್ಥಿತಿ ಇದೆ. ಅದರಿಂದ ಎಲ್ಲ ವಿದ್ಯಾವಂತರಾದರೆ ನಿಮ್ಮ ಹೆಸರಿನಲ್ಲಿ ಹೈಯೆಸ್ಟ್ ಕೆಲಸದಲ್ಲಿರೋದಂದರೆ ನಿಮ್ಮ ಜನಾಂಗದವರು. ಅವರು ಮೀಸಲಾತಿ ಒಳ ಮೀಸಲಾತಿ ಕೇಳ್ತಾ ಇರೋದು ಅದರಿಂದ. ನಿಮ್ಮ ಜನಾಂಗದವರು ಜಾಸ್ತಿ ಯೂಸ್ ಮಾಡ್ಕೊತಾ ಇರೋದನ್ನು ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ. ಮಕ್ಕಳನ್ನ ದಯವಿಟ್ಟು ಶಾಲೆಗೆ ನೀವು ಶಾಲೆಗೆ ಕಂಪಲ್ಸರಿ ಬರಬೇಕು. ಬ್ಯಾಗ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ ಅಂತಲ್ಲ. ಚೆನ್ನಾಗಿ ಓದಿ ನಿಮ್ಮ ಊರಿಗೆ ಹೆಸರು ತರಬೇಕು. ಮೇಗ್ಲುಪಾಳ್ಯದಲ್ಲಿ ಒಳ್ಳೆ ಹುಡುಗರಿದ್ದಾರೆ, ಚೆನ್ನಾಗಿ ಓದಿದ್ದಾರೆ ಅಂತ ಇಡೀ ರಾಜ್ಯಕ್ಕೇನೆ ಹೆಸರು ಬರಬೇಕು. ಓದ್ತಿರಲ್ಲ ಎಲ್ಲ? ಒಂದಿನೂ ಶಾಲೆಗೆ ತಪ್ಪಿಸ್ಕೋಬಾರ್ದು, ಗೊತ್ತಾಯ್ತಾ? ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಇವತ್ತೆಲ್ಲ ಬ್ಯಾಗ್ಗಳು ಕೊಡ್ತಾ ಇದ್ದಾರೆ. ನೀಟಾಗಿ ಸ್ನಾನ ಎಲ್ಲ ಗಿನ ಮಾಡಿಕೊಂಡು ಡೈಲಿ ಸ್ಕೂಲಿಗೆ ಬರಬೇಕು, ಗೊತ್ತಾಯ್ತಾ? ಗ್ರಾಮಸ್ಥರಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಗ್ರಾಮ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ಅಲ್ವಾ? ಎಲ್ಲಿ ಗಲೀಜು ಇರ್ತೀವೋ ಅಲ್ಲಿ ವಾಸನೆ ಅಂತೀವಿ. ಎಷ್ಟು ಗಲೀಜನ್ನ ಕ್ಲೀನ್ ಮಾಡ್ಕೊತೀವೋ, ಮನಸ್ಸನ್ನು ಕ್ಲೀನ್ ಮಾಡ್ಕೊತೀವೋ ಅಲ್ಲಿ ನಾವು ಸ್ವಚ್ಛತೆಯಾಗಿರ್ತೀವಿ. ನಮ್ಮ ಊರನ್ನು ಚೆನ್ನಾಗೇ ಇರುತ್ತೆ. ಅಷ್ಟು ಹೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಿದ್ದೀನಿ. 8 ವರ್ಷದಿಂದ ಹಲವಾರು ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊಸೈಟಿ ಕಡೆಯಿಂದ. ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಬ್ಯಾಗ್ ಆಗಲಿ, ಬುಕ್ಸ್ ಆಗಲಿ ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಲಾಸ್ಟ್ ವೀಕ್ ನಂದೀಶ್ ಅವ್ರು ಫೋನ್ ಮಾಡಿ ಈ ಥರ ನಾವು ಸೇವಾಲಾಲ್ ಜಯಂತಿ ಮಾಡ್ತಾ ಇದ್ದೀವಿ, ನಮ್ಮ ಸ್ಕೂಲ್ಗೆ 20 ಜನ ಹುಡುಗರಿದ್ದಾರೆ, ಅವ್ರು ಬ್ಯಾಗ್ ಬೇಕು ಅಂತ ಆಚರಣೆ ಮಾಡಬೇಕು ಸರ್, ಅದನ್ನು ನೀವು ಬರಬೇಕು, ನಮ್ಮ ಸೊಸೈಟಿ ಕಡೆಯಿಂದ ಬ್ಯಾಗ್ ತೆಗೆದು ಅದಕ್ಕೆ ತಪ್ಪದೆ ಬಂದು ನಾವು ಮಾಡಿದ್ವಿ. ಅದೇ ರೀತಿ ಹೆಲ್ಪ್ ಸೊಸೈಟಿಗೆ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬಂದಿದ್ದಾರೆ ಮೇಡಮ್ ಅವ್ರಿಗೆ ಸ್ವಾಗತ. ನಿಮ್ಮ ಊರಲ್ಲಿ ಏನೋ ಸಮಸ್ಯೆ ಇದ್ರೆ ಅದು ಹೇಳ್ಬೋದು. ಅದೇ ನಾವು ಧೈರ್ಯ ಒಂದೇ ಅಲ್ಲ, ಏನೋ ಸಮಸ್ಯೆ ಇದ್ರೆ ಅದು ಹೇಳಿ, ಬೇಕಾದ್ರೆ ಅದನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳ್ತೀವಿ. 2 ಮಾತು ಮೊದಲ ಅವಕಾಶ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.